ಡಾಕ್ಟರ್ ಶಿವರಾಮ ಕಾರಂತರ ಕರ್ಮಭೂಮಿ ಪುತ್ತೂರಿನ ಬಾಲವನದಲ್ಲಿರುವಂತಹ ಕಾರಂತರ ಮನೆ, ಗ್ರಂಥಾಲಯ ಹಾಗೂ ವಸ್ತು ಸಂಗ್ರಹಾಲಯವನ್ನ ಯಥಾಸ್ಥಿತಿಯಲ್ಲಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾಮಗಾರಿಯ ಗುತ್ತಿಗೆಯನ್ನ ಇಂಟ್ಯಾಕ್ ಸಂಸ್ಥೆಗೆ ಒಪ್ಪಿಸಲಾಗಿದ್ದು, ಇದೀಗ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಹಾಗೆಯೇ ಬಿಡಲಾಗಿದೆ. ಸಂಸ್ಥೆಯು ಹೆಚ್ಚುವರಿ ಅಡ್ವಾನ್ಸ್ ಅನ್ನು ಪಡೆದುಕೊಂಡಿದ್ದು, ತಕ್ಷಣ ಕಾಮಗಾರಿ ನಡೆಸುವಂತೆ ಅವರಿಗೆ ನೋಟಿಸ್ ನೀಡಿ ಅವರು ಬಾರದೇ ಇದ್ದಲ್ಲಿ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಿ ಕಾಮಗಾರಿಯ ಗುತ್ತಿಗೆಯನ್ನ ನಿರ್ಮಿತಿ ಕೇಂದ್ರಕ್ಕೆ ಒಪ್ಪಿಸಿ ಅಂತ ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಸಚಿವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರು ಬಾಲವನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರಂತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ವಿವಿಧ ಇಲಾಖಾಧಿಕಾರಿಗಳ ಜೊತೆ ಏರ್ಪಡಿಸಲಾದ ಸಭೆಯಲ್ಲಿ ಸೂಚನೆ ನೀಡಿದರು. ಬಾಲವನವನ್ನು ಪ್ರವಾಸಿ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಿ ಬಾಲವನದಲ್ಲಿ ನಡೆಯಬೇಕಾದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಡಾಕ್ಟರ್ ಶಿವರಾಮ ಕಾರಂತ ಬಾಲವನವನ್ನು ಪರಿಪೂರ್ಣ ಅಭಿವೃದ್ಧಿಪಡಿಸಿ ಸಮಾಜಕ್ಕೆ ಅರ್ಪಣೆ ಮಾಡುವ ನಿಟ್ಟಿನಲ್ಲಿ ಚಿಂತನೆಗಳನ್ನು ನಡೆಸಲಾಗಿದ್ದು, ಅದರಂತೆ ಕಾರಂತರ ವರ್ಚಸ್ಸಿಗೆ ಧಕ್ಕೆ ಬಾರದಂತೆ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳು ಪ್ರತಿ ತಿಂಗಳು ಒಂದರಂತೆ ನಡೆಯಬೇಕು. ಈ ನಿಟ್ಟಿನಲ್ಲಿ ಆಸಕ್ತ ಇರುವ ಕಾರಂತರ ಚಿಂತನೆಗಳ ಕುರಿತು ಧ್ವನಿ ಎತ್ತುವ ತಂಡವನ್ನು ರಚಿಸಿ ವರ್ಷದ 12 ತಿಂಗಳಲ್ಲಿ ಪ್ರತಿ ತಿಂಗಳು ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮವನ್ನು ಈಗಲೇ ತಯಾರುಗೊಳಿಸುವಂತೆ ಸಭೆಯಲ್ಲಿ ಸೂಚನೆಯನ್ನ ನೀಡಿದ್ರು. ಮತ್ತು ಕಾರಂತರ ಕುರಿತಾದಂಥ ಸಾಹಿತ್ಯ ಗೋಷ್ಠಿಗಳು, ವಿಚಾರಗೋಷ್ಠಿ, ವಿಚಾರ ಸಂಘಗಳು ತಿಂಗಳಿಗೆ ನಡೀತಾ ಇದೆ. ಅಲ್ಲಿ ನಿಮ್ಮ ಚಟುವಟಿಕೆ ಪ್ರಾರಂಭ ಆಗಿದೆ. ಇನ್ನು ಉಳಿದಿರುವುದು MLA ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಕುರಿತಾದ ಕೆಲವು ಕಾರ್ಯಕ್ರಮವನ್ನು ಮಾಡಬೇಕು, ಬಾಲವನ ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ಒಂದೊಂದೇ ತಂದಿದೆ. ನಿಮ್ಮ ಶಿಶು ಕಲ್ಯಾಣ ಇಲಾಖೆಯವರು ಬಂದರೆ ರೆಡಿ ಆಗಿದ್ದಾರೆ. ಈಗ ನೋಡಿ, ನಮ್ಮಲ್ಲಿ ಏನಾಗಿ ನಡೀತದೆ ಕಾರಂತರ ಹುಡುಗರಲ್ಲಿ, ಒಂದು ಭಾನುವಾರ ದಿವಸಗಳಲ್ಲಾದರೂ ಹೋದರೆ ಒಂದು 50 ಮಕ್ಕಳು ಡ್ರಾಯಿಂಗ್ ಕಲಿತಾ ಇರ್ತಾರೆ, ಮತ್ತೊಂದು 100 ಮಕ್ಕಳು ಯಕ್ಷಗಾನ ಕಲಿತಾ ಇರ್ತಾರೆ. ಅದೇ ಬೇರೆ ಬೇರೆ ಕಡೆ ಎಲ್ಲರೂ ಕೂಡ ಬೇರೆ ಬೇರೆ ಗೋಷ್ಠಿಗಳಿರ್ತಾರೆ. ಒಂದಷ್ಟು ಮಕ್ಕಳು ಬಣ್ಣ ಪೇಂಟಿಂಗನ್ನು ಕಲಿತಾರೆ, ಮತ್ತೊಂದಿಷ್ಟು ಮಕ್ಕಳು ಭರತನಾಟ್ಯ ಕಲಿತಾರೆ. ಅದೊಂದು ಕೇಂದ್ರ ಆಗಿ ಹೋಗಿದೆ ಅಲ್ಲಿ. ಅದು ಬಿಲ್ಡಿಂಗ್ ಎಲ್ಲ ಸಣ್ಣದಾಗಿತ್ತು, ಏನೇನು ಸಮಸ್ಯೆ ಅದು ಬಿಟ್ಟರೆ ಮತ್ತೆ ಎಲ್ಲ ಕಡೆ ದಿವಸದ ಕಾರಂತರ ಸಾಂಸ್ಕೃತಿಕ ಸಾಹಿತ್ಯಿಕ ಚರ್ಚೆಗಳು ಬಾಲವನದಲ್ಲಿ ಆಗಾಗ ನಿರಂತರವಾಗಿ ನಡೆಯಬೇಕು. ಈ ನಿಟ್ಟಿನಲ್ಲಿ ಕಾರಂತರ ಜೀವನ ಚರಿತ್ರೆಯ 20 ನಿಮಿಷಕ್ಕೆ ಸೀಮಿತಗೊಳಿಸಿ ಚಿತ್ರ ಪ್ರದರ್ಶನ ನೀಡುವುದಕ್ಕೋಸ್ಕರ ಜೀವನ ಚರಿತ್ರೆಯ ಚಿತ್ರ ನಿರ್ಮಾಣ ಮಾಡಲು ಸೂಚನೆಯನ್ನ ನೀಡಿದರು. ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಬಾಲವನದಲ್ಲಿ ನಡೆಸಬಹುದಾದ ನಿರಂತರ ಚಟುವಟಿಕೆಗಳ ಕುರಿತು ಕೇವಲ ವರದಿಗಳನ್ನು ಮಾತ್ರ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆಯೇ ಹೊರತು ಶಿವರಾಮ ಕಾರಂತರ ಹಿತಾಸಕ್ತಿಗೆ ಬದ್ಧವಾಗಿ ಯಾರೂ ಕೆಲಸ ಮಾಡಲಿಲ್ಲ ಎಂದು ತಿಳಿಸಿದರು. ಮುಂದೆ ನಡೆಸಬಹುದಾದ ಚಟುವಟಿಕೆಗಳು ಅರಣ್ಯ ರೋಧನ, ಸರ್ಕಾರಿ ಕಾರ್ಯಕ್ರಮ ಆಗಿರಬಾರದು. ಅದು ಸಾರ್ವಜನಿಕ ಕಾರ್ಯಕ್ರಮ ಆಗಿ ರೂಪುಗೊಳ್ಳಬೇಕು. ಅದಕ್ಕಾಗಿ ಸ್ಥಳೀಯರನ್ನ ಸಮಿತಿಯಲ್ಲಿ ಸೇರಿಸಿಕೊಳ್ಳಬೇಕು ಎಂದು ಹೇಳಿದರು. ಅಲ್ಲಿ ಬಿಸಿ ನೀರು ಬರ್ತಾ ಇದೆ ಆ ಬೋರ್ವೆಲ್. ಅವರು ಮೊನ್ನೆ ಹೇಳಿದ್ರು, ನೀವು ಅದನ್ನು ಅಭಿವೃದ್ಧಿ ಮಾಡೋದ್ರಿಂದ ನಾವು ಈ ಬೋರ್ವೆಲ್ಲನ್ನು ಸ್ಟಾಪ್ ಮಾಡ್ತೀವಿ. ನನ್ನ ಬೋರ್ವೆಲ್ಲ ಸ್ಟಾಪ್ ಮಾಡಿದರೆ ಬಿಸಿ ನೀರು ಅದರಲ್ಲಿ ಬರ್ತದೆ, ಕುಂಡದಲ್ಲಿ ಬರ್ತದೆ, ಕೆರೆಯಲ್ಲಿ ಬರ್ತದೆ. ಅಭಿವೃದ್ಧಿ ಮಾಡ್ಬೋದು ಅಂತ ಇದರ ಒಟ್ಟಿಗೆ ಅದನ್ನು ಮಾಡಿದರೆ ಜನರಿಗೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಬಿಸಿ ನೀರಿನ ಬಗ್ಗೆಯನ್ನು ನೋಡಿದಾಗ ಶಿವರಾಮ ಕಾರಂತರ ಆ ಬಿಸಿ ನೀರಿನ ಬಗ್ಗೆಗೆ ನೀವು ಇಲಾಖೆಯವರು ಕೆಲಸ ಮಾಡಿ, ಅದಕ್ಕೊಂದು ವರದಿ ರೆಡಿ ಮಾಡಿ. ಇಷ್ಟು ವಿಸ್ತೀರ್ಣದಲ್ಲಿ, ಇಂತಿಷ್ಟು ಪ್ಲೇಸ್ನಲ್ಲಿ, ಇಂಥ ಸರ್ವೆ ನಂಬರಲ್ಲಿ ಭಾಳ ಅನಾದಿ ಕಾಲದಿಂದ ಬಿಸಿಲಿನ ಬಗ್ಗೆ ಬರ್ತಾ ಇದೆ. ಇದು ಪ್ರಾಪಂಚಿಕವಾಗಿ ಒಂದು ಅದ್ಭುತ. ಏನು ಪ್ರವಾಸಿ ಕೇಂದ್ರವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಇಷ್ಟು ಭೂಮಿಗಳು ನಮಗೆ ಬೇಕು ಅಂತೇಳಿ ನೀವು ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಅಪರ ಜಿಲ್ಲಾಧಿಕಾರಿ ರೂಪಾ ಎಂಜೆ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.